ಯೇಸುವೇ ಆರಾಧನೆ ಆತ್ಮರೇ ತ್ರಿಕ ದೇವನೇ ಆರಾಧನೆ ತಂದೆ ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ ಪರದಿಂದಿಳಿದ ದೇವಾ ನೀನಾದೆ ರೋಟಿಯ ರೂಪ ನಿನ್ನನ್ನು ನಾ ಭುಜಿಸಲು ನನಗಾಯ್ತು ರಕ್ಷಣೆಯು ನಿನ್ನನ್ನು ನಾ ಭುಜಿಸಲು ನನಗಾಯ್ತು ರಕ್ಷಣೆಯು ನಿನ್ನನ್ನು ನಾ ಸ್ತುತಿಸಲು ಬಾಳೆಲ್ಲ ಆನಂದವು ಆರಾಧನೆ ತಂದೆಯೇ ಎಲ್ಲರೂ ಸೇರಿ ಆರಾಧನೆ ಯೇಸುವೇ ಆರಾಧನೆ ಆತ್ಮರೇ ತ್ರಿಯೇಕ ದೇವನೇ ಆರಾಧನೆ ತಂದೆಯೇ ಆರಾಧನೆ ಯೇಸುವೇ ಆರಾಧನೆ ಆತ್ಮರೇ ತ್ರಿಯೇಕ ದೇವನೇ ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ ಪೂರ್ವಜರುಂಡರು ಮನ್ನಾ ಸಾವವರ ಬಿಡಲಿಲ್ಲವಲ್ಲ ಪೂರ್ವಜರುಂಡರು ಮನ್ನಾ ಸಾವವರ ಬಿಡಲಿಲ್ಲವಲ್ಲ ನಿನ್ನ ದೇಹ ಉಂಡವರಲ್ಲ ಎಂದಿಗೂ ಸಾಯುವುದಿಲ್ಲ ನಿನ್ನ ದೇಹ ಉಂಡವರಲ್ಲ ಎಂದಿಗೂ ಸಾಯುವುದಿಲ್ಲ ಪರಮ ಪ್ರಸಾದದಿ ನೀನು ಇಂದಿಗೂ ಬದುಕಿರುವೆಯಲ್ಲ ಪರಮ ಪ್ರಸಾದದಿ ನೀನು ಇಂದಿಗೂ ಬದುಕಿರುವೆಯಲ್ಲ ಆರಾಧನೆ ಕೈಗಳ ಬೆರಳು ಮೇಲೆ. ಆರಾಧನೆ ಯೇಸುವೇ ಆರಾಧನೆ ಆತ್ಮರೇ ತ್ರಿಯೇಕ ದೇವನೇ ಮತ್ತೊಮ್ಮೆ ಆರಾಧನೆ ತಂದೆಯೇ ಸ್ವಾಮಿ ಯೇಸುವೇ ನಿಮ್ಮನ್ನು ಆರಾಧಿಸುತ್ತೇವೆ, ನಮಸ್ಕರಿಸುತ್ತೇವೆ.
ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ಸಮಯವನ್ನು ನಮಗೆ ದಯಪಾಲಿಸಿ ನಿಮ್ಮ ಸನ್ನಿಹದಲ್ಲಿ ಕಳೆಯಲು ನಮ್ಮನ್ನು ಆಹ್ವಾನಿಸಿದ್ದಕ್ಕಾಗಿ ನಿಮಗೆ ವಂದನೆ ಸ್ವಾಮಿ, ಆರಾಧನೆ ಸ್ವಾಮಿ, ಸ್ತುತಿ ಮಹಿಮೆ ಸ್ವಾಮಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಈ ಸಮಯವನ್ನು ದಯಪಾಲಿಸಿದ್ದಕ್ಕೆ ನಮಗೆ ಸ್ತೋತ್ರ ಸ್ವಾಮಿ, ಮಹಿಮೆ ಸ್ವಾಮಿ, ವಂದನೆಗಳು ಸ್ವಾಮಿ. ನೂತನ ವರ್ಷದ ನವ ಭಾವನೆಗಳ ಅಕ್ಷಯ ಚಿಲುಮೆ ಪ್ರಭು ಯೇಸು ಕ್ರಿಸ್ತರು. ಸಂತ ಪೌಲರು ಬರೆದ ಪತ್ರ, ಕೊರಿಂಥದವರಿಗೆ ಬರೆದ 2ನೇ ಪತ್ರ, ಅಧ್ಯಾಯ 5 ವಾಚನಗಳು 17. ಯಾರಾದರೂ ಕ್ರಿಸ್ತ ಯೇಸುವಿನೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ, ಹಳೆಯದೆಲ್ಲ ಅಳಿದು ಹೋಗುತ್ತದೆ, ಹೊಸದಿದೋ ಜನ್ಮ ತಳೆದಿದೆ. ಯಾರೆಲ್ಲ ಯೇಸು ಕ್ರಿಸ್ತರಲ್ಲಿ ಒಂದಾಗುತ್ತಾರೋ ಅವರು ನೂತನ ಸೃಷ್ಟಿಯಾಗುತ್ತಾರೆ, ಹಳೆಯದೆಲ್ಲ ಅಳಿದು ಹೋಗುತ್ತದೆ, ಹೊಸದ್ದು ಜನ್ಮ ತಾಳುತ್ತದೆ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇದೋ ಈ ಪರಿಶುದ್ಧ ಸಮಯ, ಈ ಪರಿಶುದ್ಧ ಸಮಯದಲ್ಲಿ ನಾವೆಲ್ಲರೂ ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆಯಲ್ಲಿದ್ದೇವೆ. ಪ್ರಭು ಯೇಸು ಕ್ರಿಸ್ತರು ನಮ್ಮೊಬ್ಬೊಬ್ಬರನ್ನು ಆಶೀರ್ವದಿಸಲು ಇಂದು ಈ ಪರಮ ಪ್ರಸಾದದ ಮೂಲಕ ಇಲ್ಲಿ ಪ್ರಸನ್ನರಾಗಿದ್ದಾರೆ. ಬನ್ನಿ, ಒಂದೇ ಕುಟುಂಬವಾಗಿ ಸೇರಿರುವ ನಾವು ಇಲ್ಲಿ ಪ್ರಸನ್ನರಾಗಿರುವ ಪ್ರಭು ಯೇಸು ಕ್ರಿಸ್ತರನ್ನು ಮನದಾಳದಿಂದ ಆರಾಧಿಸೋಣ, ವಂದಿಸೋಣ, ಮಹಿಮೆ ಪಡಿಸೋಣ. ಅನಾದಿಯಿಂದಲೂ ಜೀವಿಸುತ್ತಿರುವ ಸರ್ವಶಕ್ತ ಪಿತ ದೇವರೇ, ನಮ್ಮ ಬಾಳ ಗುರಿಯ ಸದನವೇ, ನಿಮಗಾಗಿ ನಮ್ಮ ಋನ್ಮನೆಗಳು ಬಹಳ ಹರುಷದಿಂದ, ಹುಮ್ಮನಸ್ಸಿನಿಂದ, ವಿನಮ್ರ ಮನೋಭಾವದಿಂದ ಆರಾಧಿಸಲು ಹಂಬಲಿಸುತ್ತಾ ಹಾತೊರೆಯುತ್ತಿದೆ. ಅತ್ಯಂತ ಮಧುರವಾದ ಯೇಸುವೆ, ಪರಿಶುದ್ಧ ದೇವಕುಮಾರನೇ, ದೈವಿಕ ರೊಟ್ಟಿಯೇ, ದೇವರ ವಾರ್ತೆಯೇ, ನಿಮ್ಮ ಪಾದ ಪೀಠಕ್ಕೆ ನಮ್ಮ ಪ್ರಾಮಾಣಿಕ ಪ್ರಮಾಣಗಳನ್ನು ಮಾಡುತ್ತೇವೆ. ಮನುಕುಲದ ರಕ್ಷಣೆಗಾಗಿ ಮನುಜನಾಗಿ ಈ ಭೂಮಿಗೆ ಬಂದ ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮನ್ನು ಆರಾಧಿಸುತ್ತೇವೆ, ನಮಸ್ಕರಿಸುತ್ತೇವೆ, ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಮ್ಮನ್ನು ಮುನ್ನಡೆಸುವ ಪವಿತ್ರಾತ್ಮ ದೇವರೇ, ಇದೋ ಒಂದೊಂದು ಗಳಿಗೆಯೂ ನಮಗೆ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ತಿಳಿಸುತ್ತಾ ನಮ್ಮೊಂದಿಗಿದ್ದು ಪ್ರಭು ಯೇಸು ಕ್ರಿಸ್ತರನ್ನು ಪ್ರೀತಿಸಲು, ಪಿತ ದೇವರನ್ನು ಆರಾಧಿಸಲು ಶಕ್ತಿ ನೀಡುವಂತಹ ಪವಿತ್ರಾತ್ಮ ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ, ನಮಸ್ಕರಿಸುತ್ತೇವೆ, ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭುವೇ ನಿಯೋಜಿಸಿದ ದಿನವಾದ ಇಂದು ನಾವೆಲ್ಲರೂ ಒಂದೇ ಕುಟುಂಬದಂತೆ ನಮ್ಮ ಪ್ರಭುವಿನ ಶ್ರೀನಿವಾಸದಲ್ಲಿ ಸೇರಿದ್ದೇವೆ. ನಾವೆಲ್ಲರೂ ನಿಜವಾಗಿಯೂ ಭಾಗ್ಯವಂತರು. ನಮ್ಮೆಲ್ಲರ ಮನದ ದುಃಖ ದುಗುಡಗಳನ್ನು ಅರಿತ ಪ್ರಭು ಯೇಸು ಕ್ರಿಸ್ತರು ಕಳೆದ ವರ್ಷ ನಮ್ಮೊಂದಿಗಿದ್ದು ನಮಗೆ ಅನೇಕ ಆಶೀರ್ವಾದವನ್ನು ದಯಪಾಲಿಸಿ ಇಲ್ಲಿಯವರೆಗೂ ನಮ್ಮನ್ನು ಮುನ್ನಡೆಸಿದ್ದಾರೆ. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಪ್ರೇಮ ಸ್ಪರ್ಶದಿಂದ ಅವರನ್ನು ಅಪ್ಪಿಕೊಂಡು ಆಲಂಗಿಸಿ ನಮ್ಮ ಪ್ರತಿ 7 ಬೀಳುಗಳಲ್ಲಿ ನಮ್ಮೊಂದಿಗೆ ಅವರು ಇರಲಿ ಎಂದು ಈಗ ಪ್ರಾರ್ಥಿಸೋಣ. ಮತ್ತು ನಮ್ಮ ಸಂಪೂರ್ಣ ಹೃದಯದಿಂದ, ಸಂಪೂರ್ಣ ಮನಸ್ಸಿನಿಂದ, ಸಂಪೂರ್ಣ ಆತ್ಮದಿಂದ ಪ್ರಭುವನ್ನು ಮತ್ತೊಮ್ಮೆ ಎಲ್ಲರೂ ಸೇರಿ ಆರಾಧಿಸೋಣ. ಮತ್ತೆ ಅದೇ ಹಾಡನ್ನು, ಚರಣವನ್ನು ಹಾಡೋಣ. ಆರಾಧನೆ ತಂದೆಯೇ
ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರಿಯೇಕ ದೇವನೇ, ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರಿಯೇಕ ದೇವನೇ, ಆರಾಧನೆ ಆರಾಧನೆ ನನ್ನೇಸು ದೇವರಿಗೆ, ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ, ಹಲ್ಲೆಲೂಯಾ 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 Hallelujah, 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 Hallelujah. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ, ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ, ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ, ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ, ನನ್ನೇಸು ರಾಜನಿಗೆ, ನನ್ನೇಸು ರಾಜನಿಗೆ. ಆತ್ಮೀಯರೇ, ಪ್ರಭು ಯೇಸು ಕ್ರಿಸ್ತರು ನಮಗೆ ಅನುಗ್ರಹಗಳನ್ನು ದಯಪಾಲಿಸಿದ್ದಾರೆ, ನಮ್ಮ ಜೀವನವನ್ನು ಆಶೀರ್ವದಿಸಿದ್ದಾರೆ, ಅವರ ಕೊಡುಗೆಗಳನ್ನು ನಮ್ಮ ಮೇಲೆ ಸುರಿಸಿದ್ದಾರೆ. ಇದೋ ಅದೇ ಪ್ರಭು ಯೇಸು ಕ್ರಿಸ್ತರು ಈ ಸಮಯದಲ್ಲಿ ನಮ್ಮ ಮುಂದೆ ಪ್ರಸನ್ನರಾಗಿದ್ದಾರೆ. ಬನ್ನಿ, ತ್ರಿಯೇಕ ದೇವರಿಗೆ ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಿಸೋಣ. ನಿಮ್ಮ ಉತ್ತರ: ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ, ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ. ಪರಿಶುದ್ಧರು ಪರಿಪೂರ್ಣರು ಪರಮಶಕ್ತರು ಆದ ದೇವರಿಗೆ ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ. ದೇವಲೋಕದಲ್ಲಿ ಸತತ ಜೈಕಾರಗಳಿಗೆ ಪಾತ್ರರಾಗುವ ದೇವರಿಗೆ ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ. ಈ ಪರಲೋಕದನ್ನು ಆಳುವ ಸರ್ವಶಕ್ತ ದೇವರಿಗೆ ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ. ನಮ್ಮನ್ನು ತಮ್ಮ ಸ್ವಂತ ಕಲಾಕೃತಿಗಳಿಂದ ಸೃಷ್ಟಿಸಿದ ಸೃಷ್ಟಿಕರ್ತರಿಗೆ ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ. ಅಶರೀರ ಶಕ್ತಿಗಳ ಅಧಿಪತಿಯಾದ ದೇವಾದಿ ದೇವರಿಗೆ ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ. ದೀಕ್ಷಾ ಸ್ನಾನದ ಮೂಲಕ ನಮ್ಮನ್ನು ಪರಿಪೂರ್ಣಗೊಳಿಸಿದ ಸರ್ವಶಕ್ತ ದೇವರಿಗೆ ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ. ನಮ್ಮ ಆಧ್ಯಾತ್ಮಿಕ ಸಿರಿ ಸಂಪತ್ತಾದ ದೇವರ ವಾಕ್ಯವನ್ನು ನಮಗೆ ನೀಡಿದ ದಿವ್ಯವಾಣಿಯಾದ ಪ್ರಭು ಯೇಸು ಕ್ರಿಸ್ತರಿಗೆ ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ. ನಾವು ಪಾಪಾತ್ಮರಾಗಿದ್ದರೂ ನಮ್ಮಿಂದ ದೂರವಾಗದೆ ನಮ್ಮೊಳಗೆ ಒಬ್ಬರಾಗಿ ಜೀವಿಸುವ ಪ್ರಭು ಯೇಸು ಕ್ರಿಸ್ತರಿಗೆ ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ. ತಮ್ಮ ರಕ್ತಧಾರೆಯನ್ನು ಹರಿಸುವುದರ ಮೂಲಕ ನಮಗೆ ವಿಮೋಚನೆ ನೀಡಿದ ಪ್ರಭು ಯೇಸು ಕ್ರಿಸ್ತರಿಗೆ ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ. ದೇವರಿಂದ ದೂರವಾಗಿದ್ದ ಮನುಕುಲವನ್ನು ಪರಿಶುದ್ಧವಾಗಿ ಬಾಳುವಂತೆ
ಮಾಡುವ ಪ್ರಭು ಯೇಸು ಕ್ರಿಸ್ತರಿಗೆ ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ. ನಮ್ಮ ಆತ್ಮವನ್ನು ಕಾಯುವ ಸಂರಕ್ಷಕುರಿ ಕಾಯಾದ ಪ್ರಭು ಯೇಸು ಕ್ರಿಸ್ತರಿಗೆ ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ. ಕರ್ತರ ನಾಮದಲ್ಲಿ ಈ ಧರೆಗೆ ಬಂದು ಯುಗ ಯುಗದಲ್ಲಿ ಜೀವಿಸುವ ಪ್ರಭು ಯೇಸು ಕ್ರಿಸ್ತರಿಗೆ ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ. ಧರ್ಮಸಭೆಯನ್ನು ಪಾವನಗೊಳಿಸಲು ತಮ್ಮ ಪ್ರಾಣವನ್ನೇ ನೀಡಿದ ಪ್ರಭು ಯೇಸು ಕ್ರಿಸ್ತರಿಗೆ ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ. ಧರ್ಮಸಭೆಯನ್ನು ಕಳಂಕದಿಂದ ಕಾಪಾಡುವ ಪ್ರಭು ಯೇಸು ಕ್ರಿಸ್ತರಿಗೆ ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ. ನಮ್ಮ ವಿಮೋಚನೆಯ ಮುದ್ರೆಯಾದ ಪವಿತ್ರಾತ್ಮರಿಗೆ ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ. ಪಾವನತೆಯಲ್ಲಿ ಪರಿಪೂರ್ಣರಾದ ಪವಿತ್ರಾತ್ಮರಿಗೆ ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ. ದೀನತೆ, ವಿನಯತೆ, ಪರಿಶುದ್ಧತೆ, ಶಾಂತಿ, ಸಮಾಧಾನಗಳ ಬುಗ್ಗೆಯಾದ ಪವಿತ್ರಾತ್ಮರಿಗೆ ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ. ಪಾಪಿಗಳಾದ ನಮಗೆ ನೂತನ ಸ್ವಭಾವವನ್ನು ನೀಡಿ ಪಿತ ದೇವರ ಅನುರೂಪಿಗಳಾಗಿ ಮಾಡುವ ಪವಿತ್ರಾತ್ಮರಿಗೆ ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ. ಪಿತ ದೇವರ ಸತ್ಸಂಬಂಧದಲ್ಲಿ ಪಾವನತೆಯಲ್ಲೂ ಬಂಧಿಸುವ ಪವಿತ್ರಾತ್ಮರಿಗೆ ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ. ಆತ್ಮೀಯರೇ, ಕಣ್ಗಳನ್ನು ಮುಚ್ಚಿ ನಿಮ್ಮ ಕೈಗಳನ್ನು ನಿಮ್ಮ ಎದೆಯ ಮೇಲೆ ಇಟ್ಟು ನಿಮ್ಮ ಸ್ವಂತ ಆರಾಧನೆಯ ಪದಗಳನ್ನು ಪ್ರಭುವಿಗೆ ನುಡಿಯಿರಿ. ಖಂಡಿತವಾಗಿಯೂ ನಾವು ದೇವರಿಗೆ ಆರಾಧನೆಯನ್ನು ಸಲ್ಲಿಸಬೇಕು, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಬೇಕು. ನಮ್ಮ ಜೀವನದಲ್ಲಿ ದೇವರು ಮಾಡಿರುವಂತಹ ಒಂದೊಂದು ಅದ್ಭುತ ಕಾರ್ಯಗಳನ್ನು ನೆನೆದು ನಾವು ದೇವರಿಗೆ ಸ್ತುತಿಗೀತೆಯನ್ನ ಹಾಡಬೇಕು, ಮಹಿಮೆಯನ್ನ ಹಾಡಬೇಕು. ಆತ್ಮೀಯರೇ, ನಾವು ಹೆಚ್ಚಾಗಿ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಮಾಡುತ್ತೇವೋ ಅಷ್ಟು ಹೆಚ್ಚಾಗಿ ನಾವು ಪಾಪಿಗಳು, ನಾವು ಪಾಪವನ್ನು ಮಾಡಿದ್ದೇವೆ, ಪಾಪ ಮಾಡಿ ದೇವರ ಸನಿಹದಿಂದ ದೂರ ಸರಿದಿದ್ದೇವೆ ಎಂಬ ಅನುಭವ ನಮಗಾಗುತ್ತದೆ. ಇದು ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆಯಲ್ಲಿರುವ ನಮಗೆ ಅರಿವಾಗಬೇಕಾದದ್ದು ಇದು. ಏಕೆಂದರೆ ಪ್ರಭು ಯೇಸು ಕ್ರಿಸ್ತರು ನಿಜವಾದ ಬೆಳಕು. ಯಾರೆಲ್ಲ ಈ ಬೆಳಕಿನ ಬಳಿ ಬರುತ್ತಾರೋ ತನ್ನಲ್ಲಿರುವಂತಹ ಎಲ್ಲ ಅಶುದ್ಧತೆಯನ್ನ ಕಂಡುಕೊಳ್ಳುತ್ತಾರೆ, ತಮ್ಮಲ್ಲಿರುವಂತಹ ಎಲ್ಲ ಪಾಪವನ್ನ ಅರಿಕೆ ಮಾಡಿಕೊಳ್ಳುತ್ತಾರೆ. ಇದು ಬೆಳಕಾಗಿರುವ ಪ್ರಭು ಯೇಸು ಕ್ರಿಸ್ತರು ನಮ್ಮ ಮುಂದಿದ್ದಾರೆ. ಕಣ್ಗಳನ್ನು ಮುಚ್ಚಿ ಈ ಬೆಳಕನ್ನ ನಮ್ಮ ಹೃದಯಕ್ಕೆ ಸುರಿಸುವಂತೆ ಕೇಳೋಣ. ನಾವು ನೈಜ ಮಕ್ಕಳಾಗಿ, ನೈಜ ಕ್ರೈಸ್ತರುಗಳಾಗಿ ಜೀವಿಸಲು ಬೇಕಾದ ವರವನ್ನ ಬೇಡೋಣ. ಕ್ಷಮಿಸಲಾರದ ನೋವುಗಳು, ಪ್ರೀತಿಸಲಾರದ ನಿಮಿಷಗಳು, ಕ್ಷಮಿಸಲಾರದ ನೋವುಗಳು, ಪ್ರೀತಿಸಲಾರದ ನಿಮಿಷಗಳು, ಮನವ ತುಂಬಿ ಪಾರವಾಗಿದೆ, ಮನವ ತುಂಬಿ ಪಾರವಾಗಿದೆ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಕ್ಷಮಿಸಲಾರದ ನೋವುಗಳು, ಪ್ರೀತಿಸಲಾರದ ನಿಮಿಷಗಳು, ಮನವ ತುಂಬಿ ಭಾರವಾಗಿದೆ, ಮನವ ತುಂಬಿ ಭಾರವಾಗಿದೆ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀ
ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ನಂಬಿದವರ ದ್ರೋಹಗಳು ಬೆನ್ನಲ್ಲೇ ಇರಿದ ಗಾಯಗಳು, ನಂಬಿದವರ ದ್ರೋಹಗಳು ಬೆನ್ನಲ್ಲೇ ಇರಿದ ಗಾಯಗಳು, ಕ್ಷಮಿಸಲಾರದೆ ಮನವು ಕೂಗಿದೆ, ಕ್ಷಮಿಸಲಾರದೆ ಮನವು ಕೂಗಿದೆ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಮಹಿಮೆ ಅಮೋಘ, ನಿಮ್ಮ ನಾಮ ಮಹಿಮೆ ಉತ್ಕೃಷ್ಟಕರ. ಸದಾ ನಿಮ್ಮ ನೆರಳಿನಲ್ಲಿ ಗೂಡು ಕಟ್ಟಿಕೊಂಡು ಹುಲ್ಲು ಮಾನವರು ನಾವು ನಮ್ಮ ಮೇಲೆ ಎಂದಿಗೂ ನೀವು ಕೃಪಾಕಟಾಕ್ಷವನ್ನಿರಿಸಿ ನೋಡಿ ಎಂದು ಕೇಳಿಕೊಳ್ಳುತ್ತೇವೆ. ಸಹೋದರ ಸಹೋದರಿಯರೇ, ಸದಾಕಾಲ ನಮ್ಮ ಒಳಿತಿಗಾಗಿ ಸದಾ ಮಿಡಿಯುವ ನಮ್ಮ ಪ್ರಭು ಯೇಸು ಕ್ರಿಸ್ತುವಿನ ಚಹರೆಯನ್ನು, ನಮ್ಮ ದೃಷ್ಟಿಯನ್ನು ಕೇಂದ್ರೀಕೃತಗೊಳಿಸಿಕೊಂಡು ಈ ಪರಮ ಪ್ರಸಾದದಲ್ಲಿ ಪ್ರಸನ್ನರಾಗಿರುವ ಪ್ರಭು ಯೇಸು ಕ್ರಿಸ್ತರನ್ನು ನೋಡೋಣ. ನಮ್ಮೆಲ್ಲರ ರಕ್ಷಕ ಪ್ರಭು ಯೇಸು ಕ್ರಿಸ್ತರು ಕರುಣಾಭರಿತ ಹೃದಯದಿಂದ ನಮ್ಮನ್ನು ನೋಡಲಿ. ನಮ್ಮ ಆಲೋಚನೆ ಕ್ರಿಯೆಗಳು, ಆಲೋಚಿಸಿದ ಕ್ಷಣಗಳನ್ನು ನೆನಪಿಸಿಕೊಳ್ಳೋಣ. ನಮ್ಮ ಆಲೋಚನೆಗಳಿಂದಾಗಲಿ ಕ್ರಿಯೆಗಳಿಂದಾಗಲಿ ನಾವು ಮಾಡಿದ ಪಾಪಗಳನ್ನು ನೆನೆದುಕೊಳ್ಳೋಣ, ಕ್ಷಮೆಯನ್ನು ಆಲಿಸೋಣ. ಪಾಪಿ ಮನುಜನಿಗೆ ಸ್ವಾಮಿ ದಯೆ ತೋರಿ. ಎಲ್ಲರೂ ಸೇರಿ, ಪಾಪಿ ಮನುಜನಿಗೆ ಸ್ವಾಮಿ ದಯೆ ತೋರಿ. ಪಾಪಿ ಮನುಜರಿಗೆ ಸ್ವಾಮಿ ದಯೆ ತೋರಿ. ಪಾಪಿ ಮನುಜರಿಗೆ ಸ್ವಾಮಿ ದಯೆ ತೋರಿ. ಮಮತೆಯ ಮರೆತವಗೆ ಕ್ರಿಸ್ತರೇ ದಯೆ ತೋರಿ. ಮಮತೆಯ ಮರೆತವಗೆ ಕ್ರಿಸ್ತರೇ ದಯೆ ತೋರಿ. ಪಾಪಿ ಮನುಜನಿಗೆ ಸ್ವಾಮಿ ದಯೆ ತೋರಿ. ಎಲ್ಲರೂ ಸೇರಿ, ಪಾಪಿ ಮನುಜನಿಗೆ ಸ್ವಾಮಿ ದಯೆ ತೋರಿ.
ಸಂತ ಯೋವಾನನು ಬರೆದ ಶುಭ ಸಂದೇಶ ಅಧ್ಯಾಯ 8 ವಾಚನಗಳು 3ರಿಂದ 11ರವರೆಗೂ. ಆಗ ಧರ್ಮಶಾಸ್ತ್ರಿಗಳು ಫರಿಸಾಯರು ಒಬ್ಬ ಹೆಂಗಸನ್ನು ಅಲ್ಲಿಗೆ ಕರೆತಂದರು. ಅವಳು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿ ಬಿದ್ದಿದ್ದಳು. ಅವಳನ್ನು ಎಲ್ಲರ ಮುಂದೆ ನಿಲ್ಲಿಸಿ, ಬೋಧಕರೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿಬಿದ್ದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯೇ ಧರ್ಮಶಾಸ್ತ್ರದಲ್ಲಿ ವಿಧಿಸಿದ್ದಾನೆ. ಈ ಕುರಿತು ನಿಮ್ಮ ಅಭಿಪ್ರಾಯವೇನು ಎಂದು ಪ್ರಶ್ನಿಸಿದರು. ಯೇಸುವನ್ನು ಮಾತಿನಲ್ಲಿ ಸಿಕ್ಕಿಸಿ ಅವರ ಮೇಲೆ ತಪ್ಪು ಹೊರಿಸಬೇಕೆಂಬುದೇ ಅವರ ಉದ್ದೇಶವಾಗಿತ್ತು. ಯೇಸುವಾದರೋ ಬಗ್ಗಿಕೊಂಡು ಬೆರಳಿನಿಂದ ಮರಳ ಮೇಲೆ ಏನನ್ನೋ ಬರೆಯುತ್ತಾ ಕುಳಿತರು. ಬಂದವರಾದರೋ ಮೇಲಿಂದ ಮೇಲೆ ಪ್ರಶ್ನೆ ಹಾಕುತ್ತಲೇ ಇದ್ದರು. ಆಗ ಯೇಸು ನೆಟ್ಟಗೆ ಕುಳಿತು, ನಿಮ್ಮಲ್ಲಿ ಪಾಪ ಮಾಡದವನು ಯಾವನೋ ಅಂಥವನು ಇವಳ ಮೇಲೆ ಮೊದಲನೆಯ ಕಲ್ಲು ಬೀರಲಿ ಎಂದು ಹೇಳಿ ಪುನಃ ಬಗ್ಗಿಕೊಂಡು ನೆಲದ ಮೇಲೆ ಬರೆಯತೊಡಗಿದರು. ಇದನ್ನು ಕೇಳಿದ್ದೇ ಹಿರಿಯರಿಂದ ಹಿಡಿದು ಅವರೆಲ್ಲರೂ ಒಬ್ಬೊಬ್ಬರಾಗಿ ಅಲ್ಲಿಂದ ಕಾಲು ಕಿತ್ತರು. ಕೊನೆಗೆ ಅಲ್ಲಿ ಉಳಿದವರೆಂದರೆ ಯೇಸು ಮತ್ತು ನಿಂತುಕೊಂಡಿದ್ದ ಆ ಹೆಂಗಸು. ಆಗ ಯೇಸು ತಲೆ ಎತ್ತಿ, ತಾಯಿ, ಅವರೆಲ್ಲ ಎಲ್ಲಿ? ನಿನಗೆ ಯಾರು ಶಿಕ್ಷೆ ವಿಧಿಸಲಿಲ್ಲವೇ ಎಂದು ಕೇಳಿದರು. ಅವಳು, ಇಲ್ಲ ಸ್ವಾಮಿ ಎಂದಳು. ಯೇಸು ಅವಳಿಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದರು. ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದರು. ಪ್ರಭುವಿನ ಶುಭ ಸಂದೇಶ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಬಾಲಯೇಸುವಿನ ಭಕ್ತಾದಿಗಳೇ, ಈ ಪರಿಶುದ್ಧ ಸಮಯದಲ್ಲಿ ನಾವು ಇದ್ದೇವೆ. ದೇವರನ್ನು ದೇವರ ಏಕೈಕ ಪುತ್ರ ಯೇಸು ಕ್ರಿಸ್ತರನ್ನ ಮುಖಾಮುಖಿಯಾಗಿ ದರ್ಶಿಸಲು ಇಲ್ಲಿ ನಾವು ಸೇರಿದ್ದೇವೆ. ಮುಖಾಮುಖಿಯಾಗಿ ದರ್ಶಿಸುವುದು ಖಂಡಿತವಾಗಿಯೂ ನಾವು ಭಾಗ್ಯವಂತರು. ಈ ಭಾಗ್ಯ ನಮ್ಮ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ದೇವರು ನಮಗೆ ಕೊಟ್ಟಿದ್ದಾರೆ. ಅವರನ್ನು ಮುಖಾಮುಖಿಯಾಗಿ ದರ್ಶಿಸುವಂತ ಒಂದು ಭಾಗ್ಯ. ಆತ್ಮೀಯರೇ, ಒಮ್ಮೆ ಒಬ್ಬ ಕುರುಡನು ಮತ್ತು ತನ್ನ ಗೆಳೆಯನೊಂದಿಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಮುಗಿಸಿ ತನ್ನ ಮನೆಗೆ ಹಿಂತಿರುಗುತ್ತಾನೆ. ಅವರಿಬ್ಬರು ಮಾತನಾಡಿಕೊಂಡೇ ಹೋಗುತ್ತಿರುತ್ತಾರೆ. ಯಾವಾಗ ಗೆಳೆಯನ ಮನೆ ಬಂತೋ ಅವನು ತನ್ನ ಅಂಧ ಗೆಳೆಯನಿಗೆ ಹೇಳುತ್ತಾನೆ, ಗೆಳೆಯ, ನನ್ನ ಮನೆ ಬಂತು, ನಿನ್ನ ಪ್ರಯಾಣವನ್ನು ನೀನು ಮುಂದುವರಿಸುವಂತೆ ಹೇಳಿ ಅವನ ಕೈಗೆ ಒಂದು ದೀಪವನ್ನು ಹಚ್ಚಿ ಅವನ ಕೈಗೆ ಕೊಟ್ಟು ಇವನು ತನ್ನ ಮನೆಗೆ ಹೋಗುತ್ತಾನೆ. ಆ ಅಂಧ ಗೆಳೆಯ ಆ ದೀಪವನ್ನು ಹೊತ್ತುಕೊಂಡು ತನ್ನ ದಾರಿಯನ್ನು ಹಿಡಿದು ತನ್ನ ಅವನ ಮನೆಗೆ ಹೋಗುತ್ತಿರುತ್ತಾನೆ. ಹೀಗೆ ಹೋಗುತ್ತಿದ್ದಾಗ ದಿಢೀರೆಂದು ಒಬ್ಬ ಸೈಕಲ್ ಚಾಲಿಸುವಂತಹ ಒಂದು ಚಿಕ್ಕ ಬಾಲಕ, ಸೈಕಲ್ ಓಡಿಸಿಕೊಂಡು ಬಂದಂಥ ಒಂದು ಚಿಕ್ಕ ಬಾಲಕ ಬಂದು ಈ ಅಂಧನನ್ನ ಗುದ್ದಿ ಅವನು ಕೆಳಗೆ ಬೀಳುತ್ತಾನೆ. ಹಾಗೂ ಇವನು ಸಹ ಕೆಳಗೆ ಬಿದ್ದು ಬಿಡುತ್ತಾನೆ. ಈ ಅಂಧ ಕುರುಡ ಕೋಪ ಬಂದು, ಏನೋ ಕಾಣಿಸಿಲ್ವ ನಿನಗೆ, ನಾನು ಬರ್ತಾ ಇರೋದು ನೋಡ್ಲಿಲ್ವ ನೀನು ಅಂತ ಕೇಳ್ತಾನಂತೆ. ಆಗ ಚಿಕ್ಕ ಬಾಲಕ ಹೇಳ್ತಾನೆ, ಸರ್, ನಾನು ನಿಮ್ಮನ್ನ ನೋಡಿಲ್ಲ, ಸಾರಿ ಮಾಡ್ಕೊಳ್ಳಿ, ತಪ್ಪಾಯಿತು,
ನಾನು ನೋಡಿಲ್ಲ ಅಂತ ಹೇಳ್ತೀಯಲ್ಲ, ಅಟ್ಲೀಸ್ಟ್ ನನ್ನ ಕೈಯಲ್ಲಿದ್ದಂತಹ ದೀಪ ನಿನಗೆ ಕಾಣಿಸ್ಲಿಲ್ವಾ ಅಂತ ಕೇಳ್ತಾನಂತೆ. ಆಗ ಇಲ್ಲ ಸರ್, ನಿಮ್ಮ ಕೈಯಲ್ಲಿರುವಂತಹ ಆ ದೀಪ ಆರಿ ಹೋಗಿದೆ, ನಿಮ್ಮ ಕೈಯಲ್ಲಿರುವಂತಹ ಆ ದೀಪ ಆರಿ ಹೋಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಒಂದು ವಾಕ್ಯ ನಿಮ್ಮ ಕೈಯಲ್ಲಿರುವಂತಹ ದೀಪ ಆರಿ ಹೋಗಿದೆ. ಏಕೆಂದರೆ ನಾವು ದೀಕ್ಷಾ ಸ್ನಾನವನ್ನು ಪಡೆದಾಗ ಗುರುಗಳು ಒಂದು ಮೇಣದ ಬತ್ತಿಯನ್ನು ಹಚ್ಚಿ ಅದನ್ನು ನಮಗೆ ಕೊಡುತ್ತಾ ಹೇಳುತ್ತಾರೆ, ಇದೋ ಕ್ರಿಸ್ತರ ಬೆಳಕನ್ನ ಸ್ವೀಕರಿಸು, ಕ್ರಿಸ್ತರ ಬೆಳಕನ್ನ ಸ್ವೀಕರಿಸು, ಅಥವಾ ಕ್ರಿಸ್ತರ ಜ್ಯೋತಿಯನ್ನ ಸ್ವೀಕರಿಸು ಎಂದು ಹೇಳಿ ನಮಗೆ ಆ ದೀಪವನ್ನು ನಮ್ಮ ಕೈಗೊಪ್ಪಿಸಲಾಗಿರುತ್ತದೆ. ಹೀಗಾಗಿ ಯಾವುದೋ ಕಾರಣಗಳಿಂದ, ಅನೇಕ ತೊಂದರೆಗಳಿಂದ ನಮಗೆ ಕೊಟ್ಟಂತಹ ಆ ದೀಪವನ್ನ ನಾವು ಆರಿಸಿಬಿಟ್ಟಿದ್ದೇವೆ. ನಮಗೆ ಕೊಡಲಾದಂತಹ ಆ ಜ್ಯೋತಿ ಆರಿ ಹೋಗಿದೆ. ಕಾರಣ ನಮ್ಮ ಪಾಪಗಳು, ಕಾರಣ ನಮ್ಮ ಬಲಹೀನತೆ, ಕಾರಣ ನಮ್ಮಲ್ಲಿರುವಂತಹ ದೋಷಗಳು ನಮಗೆ ಕೊಡಲಾದಂತಹ ಆ ಬೆಳಕನ್ನ ಆರಿಸಿಬಿಟ್ಟಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇದೋ ಇಂದು ನಾವು ಶುಭ ಸಂದೇಶದಲ್ಲಿ ಕೇಳಿದಂತಹ ಆ ವ್ಯಭಿಚಾರದ ಮಹಿಳೆ, ಇವರು ಸಹ ದೇವರ ಪುತ್ರಿ, ದೇವರ ಮಗಳು. ಈ ಒಂದು ಬೆಳಕು ಆಕೆಯಲ್ಲಿ ಸದಾ ಉರಿಯುತ್ತಿತ್ತು. ಕಾರಣಾಂತರಗಳಿಂದಾಗಿ ಈಕೆ ತನ್ನ ಕೈಗೊಪ್ಪಿಸಿದಂತ ಆ ಜ್ಯೋತಿಯನ್ನ ಆರಿಸಿಬಿಟ್ಟಿರುತ್ತಾರೆ, ಪಾಪದ ಮಾರ್ಗವನ್ನು ಹಿಡಿದಿರುತ್ತಾರೆ. ಈ ಕಾರಣದಿಂದಾಗಿ ಈಕೆಗೆ ಕೊಡಲಾದಂಥ ಆ ಬೆಳಕು ಆರಿ ಹೋಗಿತ್ತು. ಹೀಗಾಗಿ ಆತ್ಮೀಯ ಸಹೋದರ ಸಹೋದರಿಯರೇ, ಇದರಿಂದ ನಾವು ಕಲಿತುಕೊಳ್ಳಬೇಕಾದಂಥ ಅಂಶ ಏನು? ಇದೋ ದೇವರು ನಮ್ಮನ್ನ ಪ್ರೀತಿಸಿ ಆ ಪ್ರೀತಿಯಿಂದ ನಮ್ಮನ್ನ ಸೃಷ್ಟಿಸಿದರು. ನಮ್ಮನ್ನ ಸೃಷ್ಟಿಸಿದಾಗ ಅವರು ಪರಿಶುದ್ಧವಾಗಿಯೇ ಸೃಷ್ಟಿಸಿದರು. ಆದರೆ ನಾವು ಪಾಪವನ್ನ ಮಾಡಿದೆವು, ಪಾಪ ಕಳಂಕಕ್ಕೆ ಸಿಲುಕಿ ಹಾಕಿಕೊಂಡಿದೆವು. ಹೀಗಾಗಿ ನಾವು ದೇವರ ಆ ಚಿತ್ತವನ್ನ ಮೀರಿದ್ದೇವೆ. ದೇವರ ಚಿತ್ತಕ್ಕೆ ವಿರೋಧವಾಗಿ ನಾವು ಕೆಲಸ ಮಾಡಿದ್ದೇವೆ. ಈ ಕಾರಣದಿಂದಾಗಿ ನಮಗೆ ಕೊಡಲಾದಂತಹ ಜ್ಯೋತಿಯನ್ನ ನಾವು ಆರಿಸಿಬಿಟ್ಟಿದ್ದೇವೆ. ಆತ್ಮೀಯರೇ, ಈ ಒಂದು ಅಂಶವನ್ನು ನಾವು ಅರ್ಥ ಮಾಡ್ಕೊಬೇಕು. ನಾವು ತಪ್ಪು ಮಾಡಿದಾಗ ಎಲ್ಲರೂ ನಮ್ಮನ್ನು ಹೇಳ್ತಾರೆ, ನೀನು ತಪ್ಪು ಮಾಡಿದೀಯಾ, ಇದು ತಪ್ಪು, ಅದು ಇದು ಅಂತ ಹೇಳ್ತಾರೆ. ಆದರೆ ಇದು ಮನುಷ್ಯರು ನೋಡುವಂಥ ಒಂದು ದೃಷ್ಟಿ. ದೇವರು ನೋಡುವಂಥ ದೃಷ್ಟಿ, ನಾವು ತಪ್ಪು ಮಾಡಿದೆ ಅಂತ ದೇವರಿಗೆ ಗೊತ್ತು. ನಾವು ಎಷ್ಟು ಪಾಪಗಳನ್ನು ಮಾಡಿದೆ ಎಂದು ದೇವರಿಗೆ ಗೊತ್ತು. ಎಷ್ಟು ದೊಡ್ಡ ಪಾಪಗಳನ್ನು ಮಾಡಿದೆ ಎಂದು ದೇವರಿಗೆ ಗೊತ್ತು. ಎಷ್ಟು ಸಲ ಅದನ್ನು ಪದೇ ಪದೇ ಮಾಡಿದೆವು ಎಂಬುದು ಸಹ ಪ್ರಭು ಯೇಸು ಕ್ರಿಸ್ತರಿಗೆ ಗೊತ್ತು. ಏಕೆಂದರೆ ನಾವು ಪಾಪ ಮಾಡಿದಾಗ ನಮ್ಮ ಜೊತೆನೇ ಇರ್ತಾರೆ ಪ್ರಭು ಯೇಸು ಕ್ರಿಸ್ತರು, ನಮ್ಮ ಸನಿಹದಲ್ಲಿರ್ತಾರೆ. ಆದರೆ ಅವರ ಆ ಪ್ರಸನ್ನತೆಯನ್ನು ನಾವು ಕಂಡುಕೊಳ್ಳುವುದಿಲ್ಲ. ಈ ಕಾರಣದಿಂದಾಗಿ ಮನುಷ್ಯ ಪಾಪವನ್ನ ಮಾಡುತ್ತಾನೆ. ಆತ್ಮೀಯರೇ, ಇದೋ ಸಿಕ್ಕಿ ಬಿದ್ದ ಆ ಮಹಿಳೆ, ಅವಳನ್ನ ಎಳೆದು ತಂದು ಪ್ರಭು ಯೇಸು ಕ್ರಿಸ್ತರ ಮುಂದೆ ನಿಲ್ಲಿಸುತ್ತಾರೆ. ಇವರಿಗೆ ಏನ್ ಮಾಡ್ಬೇಕಂತ ಹೇಳಿ ಅಂತ ಕೇಳ್ತಾರೆ. ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನಿಮ್ಮಲ್ಲಿ ಪಾಪ ಮಾಡದೇ ಇರುವವರು ಮೊದಲು ಕಲ್ಲು ಎಸೆಯಲಿ ಎಂತ. ಹೀಗಾಗಿ ಅಲ್ಲಿ ಪಾಪ ಮಾಡದೇ ಇದ್ದವರು ಯಾರೂ ಇಲ್ಲ. ಆದರೆ ಆಕೆಗೆ ಶಿಕ್ಷೆ ಕೊಡ್ಬೇಕಂತಿದ್ದವರು ತುಂಬಾ ಜನ, ಆಕೆಯ ಪಾಪವನ್ನ ಖಂಡಿಸಿದವರು ತುಂಬಾ ಜನ, ಆಕೆ ಮಾಡಿದ್ದು ತಪ್ಪು ಅಂತ ಹೇಳಿದವರು ತುಂಬಾ ಜನ. ಹೀಗೇನೆ ನಮ್ಮ ಜೀವನದಲ್ಲೂ ನಮ್ಮನ್ನ ನೋಯಿಸುವವರು ತುಂಬಾ ಜನ ಇರ್ತಾರೆ, ನಮ್ಮನ್ನ ಅರ್ಥ ಮಾಡಿಕೊಳ್ಳುವವರು ತುಂಬಾ ಜನ ಇರ್ತಾರೆ. ನಾವು ಪಾಪಿಗಳು, ಈ ತಪ್ಪನ್ನು ಮಾಡಿದ್ದೇವೆ ಎಂದು ಹೇಳುವವರು ತುಂಬಾ ಜನ ಇರ್ತಾರೆ. ನಮಗೆ ಹೇಗೆ ಶಿಕ್ಷೆಯನ್ನು ಕೊಡಲಿ, ಏನ್ ಮಾಡಲಿ ಅಂತ ಯೋಚನೆ ಮಾಡೋರು ಅನೇಕ ಜನ ಇರ್ತಾರೆ. ಆದರೆ ಇವರನ್ನ ಕ್ಷಮಿಸಿ ಬಿಡೋಣ, ಇವರಿಗೆ ಮತ್ತೊಬ್ಬ ಅವಕಾಶ ಕೊಡೋಣ ಅಂತ ಹೇಳೋರು ತುಂಬಾ ಕಡಿಮೆ ಮಂದಿ ಮಾತ್ರ. ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನೋಡಿ, ನಿಮ್ಮಲ್ಲಿ ಪಾಪ ಮಾಡದೇ ಇರೋರು ಮೊದಲು ಕಲ್ಲು ಎಸೆಯಲಿ ಅಂತ. ಹೀಗಾಗಿ ಅನೇಕರು ಆ ಕಲ್ಲುಗಳನ್ನು ಬಿಸಾಡಿ ಎಲ್ಲ ಹೋಗಿಬಿಡ್ತಾರೆ. ಕೊನೆಗೆ ಅಲ್ಲಿ ಉಳಿದವರು ಯಾರು? ಅಲ್ಲಿ ಉಳಿದವರು ಪಾಪ ಮಾಡಿದಂತ ಮಹಿಳೆ, ಕರುಣೆ ತೋರಿಸುವಂತ ಪ್ರಭು ಯೇಸು ಕ್ರಿಸ್ತರು. ಹೀಗಾಗಿ ಪಾಪ ಮತ್ತು ಕರುಣೆ ಮುಖಾಮುಖಿಯಾಗಿ ದರ್ಶಿಸುವಂತ ಸಮಯ ಆ ಸಮಯವಾಗಿತ್ತು. ಪಾಪದಿಂದ
ನೊಂದಿದ್ದ, ಕಷ್ಟಪಡುತ್ತಿದ್ದ, ಬಳಲಿದ್ದ ಆ ಮಹಿಳೆ ಇದೋ ಆ ಪಾಪವನ್ನು ನೋಡಿ ದೇವರ ದಯೆಯನ್ನ, ದೇವರ ಕರುಣೆಯನ್ನ, ದೇವರ ಕ್ಷಮೆಯನ್ನ ನೀಡುವಂತಹ ಪ್ರಭು ಯೇಸು ಕ್ರಿಸ್ತರು ಮಾತ್ರ ಅಲ್ಲಿ ಉಳಿಯುತ್ತಾರೆ. ನಮ್ಮ ಜೀವನದಲ್ಲೂ ಇದೆ ಆತ್ಮೀಯರೇ, ನಮ್ಮ ಜೀವನದಲ್ಲೂ ಇದೆ. ನಾವು ಪಾಪಿಗಳು, ಪಾಪ ಮಾಡಿದ್ದೇವೆ. ನಮಗೆ ಇರುವುದು ಒಬ್ಬರು ಮಾತ್ರ, ಪ್ರಭು ಯೇಸು ಕ್ರಿಸ್ತರು. ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ನೋಡಿ, ಏಕೆ ಈ ಪಾಪವನ್ನು ನೀನು ಮಾಡಿದ್ದೀಯಾ, ಎಷ್ಟು ಸಾರಿ ಅದೇ ಪಾಪವನ್ನು ಪದೇ ಪದೇ ಮಾಡಿದ್ದೀಯಾ, ಯಾರ ಜೊತೆ ಮಾಡಿದ್ದೀಯಾ ಎಂಬ ಪ್ರಶ್ನೆಗಳನ್ನು ಪ್ರಭು ಯೇಸು ಕ್ರಿಸ್ತರು ನಮ್ಮಲ್ಲಿ ಕೇಳುವುದಿಲ್ಲ. ಬದಲಾಗಿ ಅವರು ನಮಗೆ ಹೇಳುವಂತ ಮಾತು ಇದು: ನಿಮ್ಮ ಪಾಪಗಳು ಕ್ಷಮಾಪಣೆಯಾಗಿದೆ, ಹೋಗಿ ಪಾಪ ಮಾಡಬೇಡಿ ಎಂದು ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ. ಇದೇ ದೇವರ ದಯೆ ಎಂದು ಹೇಳುವುದು. ಮನುಷ್ಯರು ಕೇಳ್ತಾರೆ ಪ್ರಶ್ನೆಗಳನ್ನ, ಪ್ರಭು ಯೇಸು ಕ್ರಿಸ್ತರು ಪ್ರಶ್ನೆಯನ್ನ ಕೇಳೋಲ್ಲ, ಹೋಗಿ ಪಾಪ ಮಾಡಬೇಡಿ ಎಂದು ಹೇಳ್ತಾರೆ. ಆತ್ಮೀಯರೇ, ಇದೋ ಈ ಶುಭ ಸಂದೇಶದಲ್ಲಿ ಆಲಿಸಿದಂಥ ಆ ಘಟನೆ, ಪಾಪ ಮಾಡಿದ ಮಹಿಳೆ, ಕರುಣೆ ತೋರಿಸುವಂತ ಪ್ರಭು ಯೇಸು ಕ್ರಿಸ್ತರು ಇಬ್ಬರು ಮುಖಾಮುಖಿಯಾಗಿ ದರ್ಶಿಸುತ್ತಾರೆ. ಇದೋ ಪಾಪ ಮಾಡಿದ ಮಹಿಳೆ ಪಾಪದ ಮನುಕುಲವನ್ನ ಪ್ರತಿನಿಧಿಸುತ್ತದೆ. ಅಲ್ಲಿದ್ದಂಥ ಪ್ರಭು ಯೇಸು ಕ್ರಿಸ್ತರು ನಮಗೆ ದಯೆ ತೋರುವ ದೇವರನ್ನ ಪ್ರತಿನಿಧಿಸುತ್ತಾರೆ. ಹೀಗಾಗಿ ಅಂತ ಸಮಯ ಇಲ್ಲಿದೆ. ಏಕೆಂದರೆ ನಮಗೆ ದಯೆ ತೋರುವಂತಹ, ನಮಗೆ ಕರುಣೆ ತೋರುವಂತಹ, ನಮ್ಮನ್ನು ಕ್ಷಮಿಸುವಂತಹ ಪ್ರಭು ಯೇಸು ಕ್ರಿಸ್ತರಲ್ಲಿದ್ದಾರೆ. ಪಾಪ ಮಾಡಿದಂಥ ನಾವು ಇಲ್ಲಿದ್ದೇವೆ. ಈ ಸಮಯ ಒಂದು ಪರಿಶುದ್ಧತೆಯ ಸಮಯ. ಈ ಸಮಯ ಒಂದು ಮುಖ್ಯವಾದ ಸಮಯ. ಏಕೆಂದರೆ ನಮ್ಮ ಪಾಪಗಳು ದೇವರ ಕರುಣೆಯನ್ನ ಮುಖಾಮುಖಿಯಾಗಿ ದರ್ಶಿಸುವಂತ ಸಮಯದಲ್ಲಿ ನಾವಿದ್ದೇವೆ. ಬನ್ನಿ ಆತ್ಮೀಯರೇ, ಕಣ್ಗಳನ್ನು ಮುಚ್ಚಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ. ಏಕೆಂದರೆ ಇವರು ನಮ್ಮ ಹತ್ತಿರನೇ ಇದ್ದಾರೆ. ನಾವು ಎಷ್ಟು ಪಾಪಗಳನ್ನು ಮಾಡಿದರೂ, ಎಷ್ಟು ಸಲ ಅದೇ ಪಾಪಗಳನ್ನು ಮತ್ತೆ ಮತ್ತೆ ಮಾಡಿದರೂ ಪ್ರಭು ಯೇಸು ಕ್ರಿಸ್ತರು ನಮ್ಮ ಹತ್ತಿರವೇ ಇರುತ್ತಾರೆ. ನಮಗೆ ಶಕ್ತಿಯನ್ನು ಕೊಡುತ್ತಾರೆ, ನಮಗೆ ಭರವಸೆಯನ್ನು ಕೊಡುತ್ತಾರೆ, ದೇವರ ದಯೆಯನ್ನ, ಕರುಣೆಯನ್ನು ನಮಗೆ ಪ್ರಭು ಯೇಸು ಕ್ರಿಸ್ತರು ಕೊಡುತ್ತಾರೆ. ಆ ನಂಬಿಕೆ ನಮಗೆ ಬೇಕು. ಇದೋ ಆ ಪ್ರಭುವನ್ನ ದರ್ಶಿಸಲು, ಮುಖಾಮುಖಿಯಾಗಿ ಕಾಣಲು ನಾವು ಇಲ್ಲಿ ಸೇರಿದ್ದೇವೆ. ಬನ್ನಿ ಅವರಲ್ಲಿ ಕೇಳೋಣ, ಪ್ರಭುವೇ, ನಿಮ್ಮ ಅನುಗ್ರಹದಿಂದ ನಾನು ಎಲ್ಲಾ ಪಾಪಗಳನ್ನು ಬಿಟ್ಟು ಪರಿಶುದ್ಧಳಾಗಿ ಜೀವಿಸುವ ಭಾಗ್ಯವನ್ನು ನನಗೆ ದಯಪಾಲಿಸಿರಿ ಸ್ವಾಮಿ. ನನ್ನಲ್ಲಿ ಎಷ್ಟೋ ರೀತಿಯ ಪಾಪಗಳಿವೆ, ಕುಂದು ಕೊರತೆಗಳಿವೆ, ನಾನು ಬಲಹೀನನಾಗಿದ್ದೇನೆ. ಆದರೆ ನಿಮ್ಮ ಪ್ರಸನ್ನತೆಯ ಅರಿವು ನನಗಾಗಬೇಕು ಸ್ವಾಮಿ. ಆ ಅರಿವಿದ್ದರೆ ಸಾಕು, ನಾನು ಒಳ್ಳೆಯ ಜೀವನವನ್ನ ಜೀವಿಸಬಲ್ಲೆ. ಈ ಒಂದು ಅನುಭವದಿಂದ, ಈ ಒಂದು ಮನದಾಳದ ಆಸೆಯಿಂದ ಪ್ರಭುವನ್ನು ಕೇಳೋಣ. ನನ್ನ ಹತ್ತಿರವಿರೋ ಯೇಸುವೆ, ನನ್ನ ಹತ್ತಿರವಿರು, ಏಕೆಂದರೆ ನೀವಿಲ್ಲದೆ ನಾನು ಸದಾ ಬಾಳಲಾರೆ ಎಂಬ ಹಾಡನ್ನ ಮನದಾಳದಿಂದ ನಾವೆಲ್ಲರೂ ಹಾಡೋಣ. ಹತ್ತಿರವಿರು ಓ ಯೇಸುವೆ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನಾನಿನ್ನ ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, 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 ಹಾಲೆಲೂಯಾ. ಎಲ್ಲರೂ ಸೇರಿ ಹಾಲೆಲೂಯಾ, 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 ಹಾಲೆಲೂಯಾ. ಸ್ವಾಮಿ ಯೇಸುವೆ, ನಾವು ಪಾಪಗಳನ್ನು ಮಾಡಿದ್ದೇವೆ. ನಮ್ಮ ಪಾಪಗಳನ್ನು ಮಾಡಿ ನಾವು ನಿಮ್ಮಿಂದ ದೂರ ಸರಿದಿದ್ದೇವೆ ಸ್ವಾಮಿ.
ಇದೋ ನಿಮ್ಮ ಕರುಣಾಭರಿತ ಹೃದಯದಿಂದ ನಮ್ಮನ್ನು ನೋಡಿರಿ, ನಿಮ್ಮ ಕರುಣೆಯ ಕಣ್ಗಳಿಂದ ನಮ್ಮನ್ನು ನೋಡಿ ಪಾಪದ ಬಲೆಯಿಂದ ನಮ್ಮನ್ನು ಬಿಡಿಸಿ ನಿಮ್ಮ ಸನಿಹಕ್ಕೆ ಕರೆದುಕೊಂಡು ಬನ್ನಿ ಸ್ವಾಮಿ. ನಿಮ್ಮ ಮಕ್ಕಳಾಗಿ ಬಾಳುವಂತ ಭಾಗ್ಯವನ್ನ ನಮಗೆ ದಯಪಾಲಿಸಿರಿ ಸ್ವಾಮಿ. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಎಲ್ಲರೂ ಸೇರಿ. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನ ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನ ಬಿಟ್ಟು ಬಾಳಲಾರೆನು. ಸ್ವಾಮಿ ಯೇಸುವೆ, ಇದೋ ನಿಮ್ಮ ಭರವಸೆ ನಮಗೆ ಬೇಕಿದೆ ಸ್ವಾಮಿ, ನಿಮ್ಮ ಶಕ್ತಿ ನಮಗೆ ಬೇಕಿದೆ ಸ್ವಾಮಿ, ನಿಮ್ಮ ಸಹಾಯ ನಮಗೆ ಬೇಕಾಗಿದೆ ಸ್ವಾಮಿ. ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಸಾಕು ಸ್ವಾಮಿ, ನಾವು ನಿಮ್ಮ ಚಿತ್ತಕ್ಕೆ ತಕ್ಕಂತೆ ಜೀವನ ಮಾಡಬಲ್ಲೆವು ಸ್ವಾಮಿ. ಇದೋ ನಿಮ್ಮ ಆಶೀರ್ವಾದವನ್ನ, ನಿಮ್ಮ ಸಹಾಯವನ್ನ ಬೇಡುತ್ತಿರುವ ಮಕ್ಕಳನ್ನ ಪ್ರತಿಯೊಬ್ಬರನ್ನ ಈ ಸಮಯದಲ್ಲಿ ಆಶೀರ್ವದಿಸಿರಿ. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನ ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನ ಬಿಟ್ಟು ಬಾಳಲಾರೆನು. ಸ್ವಾಮಿ ಯೇಸುವೆ, ಇದೋ ನಿಮ್ಮ ಅನುಗ್ರಹ ಇದ್ದರೆ ಸಾಕು, ನಾನು ಒಳ್ಳೆಯ ವ್ಯಕ್ತಿಯಾಗಿ ಬಾಳಬಲ್ಲೆ. ಸ್ವಾಮಿ ಯೇಸುವೆ, ಇದೋ ನಿಮ್ಮ ಅನುಗ್ರಹದಿಂದ ನಮ್ಮನ್ನ ತುಂಬಿಸಿ, ನಿಮ್ಮ ಪ್ರಸನ್ನತೆಯ ಅರಿವನ್ನ ನಮಗೆ ಮಾಡಿ ಸ್ವಾಮಿ. ಇದೋ ನನ್ನ ಜೀವನ ಪೂರ್ತಿ ನಿಮ್ಮ ಮಗನಾಗಿ ಜೀವಿಸುವಂತ ಭಾಗ್ಯವನ್ನ, ಜೀವನ ಪೂರ್ತಿ ನಿನ್ನ ಮಗಳಾಗಿ ಜೀವಿಸುವಂತ ಭಾಗ್ಯವನ್ನ, ಅನುಗ್ರಹವನ್ನ ನನಗೆ ದಯಪಾಲಿಸಿರಿ ಸ್ವಾಮಿ. ರೋಗದ ಸಮಯದಿ ವೈದ್ಯನಾಗಿರು, ನೋವಿನ ಸಮಯದಿ ನಲಿವಾಗಿರು. ರೋಗದ ಸಮಯದಿ ವೈದ್ಯನಾಗಿರು, ನೋವಿನ ಸಮಯದಿ ನಲಿವಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನ ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನ ಬಿಟ್ಟು ಬಾಳಲಾರೆನು. Hallelujah. 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 ಸೇರಿ. Hallelujah. 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 ಬರೆಸಿ ಹಾಡಿ, continue to sing. Hallelujah. Hallelujah. Hallelujah.
ನಮ್ಮನ್ನು ಕ್ಷಮಿಸಿ ಸ್ವಾಮಿ, ನಮಗೆ ಕರುಣೆಯನ್ನು ತೋರಿಸಿ ಸ್ವಾಮಿ, ನಿಮ್ಮ ದಯೆಯಿಂದ ನಮ್ಮನ್ನು ಕಾಪಾಡಿ ಸ್ವಾಮಿ. ಇಲ್ಲಿರುವ ಪ್ರತಿಯೊಬ್ಬರನ್ನ ನಿಮ್ಮ ಪ್ರಸನ್ನತೆಯಿಂದ ಆಶೀರ್ವದಿಸಲಿ. ಎಲ್ಲರೂ ಪಾಪದಿಂದ ವಿಮುಕ್ತರಾಗಿ ನಿಮ್ಮ ಮಕ್ಕಳಾಗಿ ಜೀವಿಸಲು, ಪರಿಶುದ್ಧರಾಗಿ ಜೀವಿಸುವ ಭಾಗ್ಯವನ್ನು ಪ್ರದರ್ಶಿಸಿ ಸ್ವಾಮಿ. ಹಾಲೆಲೂಯಾ, 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 ಹಾಲೆಲೂಯಾ. ಆತ್ಮೀಯರೇ, ಪ್ರಭುವನ್ನ ಮುಖಾಮುಖಿಯಾಗಿ ದರ್ಶಿಸಿರುವ ನಾವು ಬನ್ನಿ ಆ ಪ್ರಭುವನ್ನ ದೃಷ್ಟಿಸಿ ನೋಡಿ ಅವರಲ್ಲಿ ಬೇಡೋಣ. ದಯಾಸಾಗರರಾದ ಪ್ರಭು ಯೇಸು ಕ್ರಿಸ್ತರೇ, ನಮ್ಮನ್ನ ಕ್ಷಮಿಸಿರಿ ಎಂದು ಬೇಡೋಣ. ಹೇಳಿ, ದಯಾಸಾಗರರಾದ ಪ್ರಭು ಯೇಸು ಕ್ರಿಸ್ತರೇ, ನಮ್ಮನ್ನು ಕ್ಷಮಿಸಿರಿ. ಕರುಣಾಳು ಪ್ರಭುವೇ, ನಿಮ್ಮ ಮತ್ತು ಪರರ ವಿರುದ್ಧ ನಾವು ಪಾಪಗೈದು ನಿಮ್ಮಿಂದ ದೂರ ಸರಿದಾಗ ನಮ್ಮನ್ನು ನಿಮ್ಮ ಸತ್ಸಂಬಂಧದಲ್ಲಿ ಸ್ಥಿರವಾಗಿರಲು ಪಾಪ ನಿವೇದನೆಯ ಸಂಸ್ಕಾರದ ಮೂಲಕ, ಈ ಪ್ರಾರ್ಥನೆಯ ಸಮಯದ ಮೂಲಕ ನಮ್ಮನ್ನ ಆಶೀರ್ವದಿಸಿ ನಿಮ್ಮ ಕೃಪೆಯನ್ನ ನಮಗೆ ನೀಡುವುದಕ್ಕಾಗಿ ದಯಾಸಾಗರಾದ ಪ್ರಭು ಯೇಸು ಕ್ರಿಸ್ತರೇ, ನಮ್ಮನ್ನು ಕ್ಷಮಿಸಿರಿ. ದಯಾನಿಧಿಯಾದ ದೇವರೇ, ನಿನ್ನ ಸಹೋದರ ಸಹೋದರಿಯ ಮೇಲೆ ಯಾವುದೇ ಮನಸ್ತಾಪವಿದ್ದರೂ ಬಲಿಪೀಠದ ಮುಂದೆ ಕಾಣಿಕೆಯನ್ನು ಇಟ್ಟು ಮೊದಲು ಹೋಗಿ ಅವರನ್ನೇ ಸಂಧಾನ ಮಾಡಿಕೊಂಡು ಬಂದ ಮೇಲೆ ಕಾಣಿಕೆಯನ್ನು ಅರ್ಪಿಸು ಎಂದು ನೀವು ಕಲಿಸಿದ್ದೀರಿ. ಆದರೆ ಮನಪೂರ್ತಿಯಾಗಿ ನಮ್ಮ ನೆರೆಹೊರ ಮೇಲೆ ಕೋಪ, ಮತ್ಸರ, ದ್ವೇಷ, ಹಗೆತನ ಎಲ್ಲವನ್ನು ಇಟ್ಟುಕೊಂಡು ಇಲ್ಲಿ ನಾವು ಇದ್ದೇವೆ ಸ್ವಾಮಿ. ನಾವು ಅವಿಧೇಯರಾಗಿದ್ದೇವೆ. ನಮಗೆ ನಿಮ್ಮ ಕರುಣೆಯನ್ನ ತೋರಿಸಿ. ದಯಾಸಾಗರರಾದ ಪ್ರಭು ಯೇಸು ಕ್ರಿಸ್ತರೇ, ನಮ್ಮನ್ನು ಕ್ಷಮಿಸಿರಿ. ಕರುಣಾಕರ ಸ್ವಾಮಿಯೇ, ಮರಣವೇ ಪಾಪದ ವೇತನ, ಆದರೆ ನಿತ್ಯ ಜೀವ ಉಚಿತವಾದ ವರದಾನ ಎಂದು ಅರಿತಿದ್ದರೂ ನಾವು ಪಾಪದಲ್ಲೇ ಬಿದ್ದು ಸಾಯುತ್ತಿದ್ದೇವೆ, ಪಾಪದಲ್ಲೇ ಬಿದ್ದು ನರಳುತ್ತಿದ್ದೇವೆ. ನಿಮ್ಮ ಭರವಸೆಯ ವಾಗ್ದಾನಕ್ಕೆ ಅಗೌರವವನ್ನು ತೋರಿದ್ದೇವೆ. ನಮ್ಮನ್ನು ಕ್ಷಮಿಸಿ ಸ್ವಾಮಿ. ದಯಾಸಾಗರರಾದ ಯೇಸು ಕ್ರಿಸ್ತರೇ, ನಮ್ಮನ್ನು ಕ್ಷಮಿಸಿರಿ. ಕ್ಷಮೆಯ ಗಣಿಯಾದ ಪ್ರಭು ಯೇಸು ಕ್ರಿಸ್ತರೇ, ಬೆಂಕಿಯ ಕಿಡಿಯಾದ ನಮ್ಮ ನಾಲಿಗೆಯ ಮುಖಾಂತರ ಒಳ್ಳೆಯ ಮಾತುಗಳನ್ನು ಆಡದೆ ಅಶುದ್ಧವಾದ ಮಾತುಗಳನ್ನು ನಾವು ಆಡಿದ್ದೇವೆ. ನಮ್ಮ ಇಡೀ ಶರೀರವನ್ನ, ಮನಸ್ಸನ್ನ ನಾವು ಕೊಳೆತಿದ್ದೇವೆ. ನಿಮ್ಮಲ್ಲಿ ಕ್ಷಮೆಯನ್ನು ಯಾಚಿಸುತ್ತೇವೆ ಸ್ವಾಮಿ. ದಯಾಸಾಗರರಾದ ಯೇಸು ಕ್ರಿಸ್ತರೇ, ನಮ್ಮನ್ನು ಕ್ಷಮಿಸಿರಿ. ಆತ್ಮೀಯರೇ, ಬನ್ನಿ ಈಗ ನಮ್ಮ ವೈಯಕ್ತಿಕ ಪಾಪಗಳನ್ನು ಪ್ರಭುವಿನ ಮುಂದಿಟ್ಟು ಬೇಡೋಣ. ಸ್ವಾಮಿ, ನಮ್ಮನ್ನು ಕ್ಷಮಿಸಿರಿ ಎಂದು ಈ ಸಮಯದಲ್ಲಿ ಈಗ ಪ್ರಭುವಿನ ಮುಂದೆ ಪ್ರಾರ್ಥಿಸೋಣ, ಮೌನವಾಗಿ ಪ್ರಾರ್ಥಿಸೋಣ. ನಾ ಪಾಪ ಮಾಡಿ ನೊಂದಿಹೆ ಪ್ರಭುವೇ, ಕ್ಷಮೆಯ ನೀಡಿ ಅರಸನ ಯೇಸುವೆ. ತಪ್ಪಾದ ಹಾದಿನ ಹಿಡಿದಿರುವೆ, ನನ್ನ ಮಾರ್ಗದಿ ನಡೆಸೆನ್ನ ಯೇಸುವೆ.
ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ. ನಾ ಪಾಪ ಮಾಡಿ ಬಂದಿಯೇ ಪ್ರಭುವೇ, ಕ್ಷಮೆಯ ನೀಡಿ ಅರಸನ ಯೇಸುವೇ, ತಪ್ಪಾದ ಹಾದಿನ ಹಿಡಿದಿರುವೆ, ನಿನ್ನ ಮಾರ್ಗದಿ ನಡೆಸನ್ನ ಯೇಸುವೇ. ಆತ್ಮೀಯರೇ, ಒಬ್ಬ ಮನುಷ್ಯ ಸಾರಿ ಅಂತ ಹೇಳಿದ ತಕ್ಷಣ ನಾವು ಪರವಾಗಿಲ್ಲ ಅಂತ ಹೇಳ್ತೀವಿ, ತೊಂದರೆ ಇಲ್ಲ ಅಂತ ಹೇಳ್ತೀವಿ, ಇನ್ನೊಂದ್ಸಲ ಮಾಡಬೇಡ ಅಂತ ಹೇಳ್ತೀವಿ. ಇದು ಅದೇ ಒಂದು ಅನುಭವ ನಮಗಾಗಬೇಕು. ನಾವು ಪಾಪಿಯಾಗಿದ್ದೇವೆ, ಪಾಪವನ್ನು ಮಾಡಿದ್ದೇವೆ, ಪ್ರಭುವೇ ನಾವು ಸಾರಿ ಅಂತ ಹೇಳಿದ್ದೇವೆ. ಖಂಡಿತವಾಗಿ ಪ್ರಭು ಯಾರನ್ನೂ ಈ ಕ್ಷೇತ್ರದಿಂದ, ಪುಣ್ಯ ಕ್ಷೇತ್ರದಿಂದ ಅವರ ಕ್ಷಮೆ ಇಲ್ಲದೆ ಕಳಿಸಿಕೊಡುವುದಿಲ್ಲ. ಎಲ್ಲರನ್ನ ಕ್ಷಮಿಸಿದ್ದಾರೆ. ಈ ಒಂದು ನಂಬಿಕೆ ನಮಗಿರಲಿ, ಈ ಒಂದು ನಂಬಿಕೆ ನಮಗಿರಲಿ. ಈ ನಂಬಿಕೆಯ ಮೇಲೆ ನಾವು ಜೀವನವನ್ನು ನಡೆಸಬೇಕು. ಬನ್ನಿ ಆತ್ಮೀಯರೇ, ಇಲ್ಲಿ ಪ್ರಸನ್ನರಾಗಿರುವ ಪ್ರಭು ಯೇಸು ಕ್ರಿಸ್ತರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಾವು ಪಾಪಿಗಳಾಗಿದ್ದರೂ, ಪಾಪಗಳನ್ನು ಮಾಡಿದ್ದರೂ ನಮ್ಮನ್ನು ಕ್ಷಮಿಸಿದ್ದಾರೆ. ಬನ್ನಿ ಆ ಪ್ರಭುವಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನಿನ್ನಿವರೆಗೆ ಕಾದವರೇ ಸ್ತೋತ್ರ, ಇನ್ನು ಮುಂದೆ ಕಾಯುವರೇ ಸ್ತೋತ್ರ ದೇವಾ. ನಿನ್ನಿವರೆಗೆ ಕಾದವರೇ ಸ್ತೋತ್ರ ದೇವಾ, ಇನ್ನು ಮುಂದೆ ಕಾಯುವರೇ ಸ್ತೋತ್ರ ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನೋಡಲೆರಡು ಕಣ್ಣ ಕೊಟ್ಟೆ ಸ್ತೋತ್ರ ದೇವಾ, ಕೇಳಲೆರಡು ಕಿವಿಯ ಕೊಟ್ಟೆ ಸ್ತೋತ್ರ ದೇವಾ, ನಡೆಯಲೆರಡು ಕಾಲ ಕೊಟ್ಟೆ ಸ್ತೋತ್ರ ದೇವಾ, ದುಡಿಯಲೆರಡು ಕೈಯ ಕೊಟ್ಟೆ ಸ್ತೋತ್ರ ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಪ್ರೀತಿಸುವ ಮನಸ್ಸ ಕೊಟ್ಟೆ ಸ್ತೋತ್ರ ದೇವಾ, ಕ್ಷಮಿಸಲೆಂದು ಹೃದಯ ಕೊಟ್ಟೆ ಸ್ತೋತ್ರ ದೇವಾ, ನನಗಾಗಿ ಜೀವ ಕೊಟ್ಟೆ ಸ್ತೋತ್ರ ದೇವಾ, ಮರಣವನ್ನೇ ಗೆದ್ದು ಬಂದೆ ಸ್ತೋತ್ರ ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಹಲ್ಲೆಲೂಯಾ, 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 ಹಲ್ಲೆಲೂಯಾ,
ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ. ಯೇಸುವೆ ಮಹಿಮೆ. ಭೂನಿವಾಸಿಗಳೇ, ಜಯಘೋಷ ಮಾಡಿ ಪ್ರಭುವಿಗೆ, ಅತಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ. ಹಾಡುತ್ತಾ ಪಾಡುತ್ತಾ ಬನ್ನಿ, ಎಲ್ಲರೂ ಆತನಿಗೆ ಸ್ತುತಿ ಸ್ತೋತ್ರವನ್ನ ಹಾಡೋಣ. ಈ ನೂರನೆಯ ಕೀರ್ತನೆಯೊಂದಿಗೆ ನಾವೆಲ್ಲರೂ ಪ್ರಭುವಿನ ಉಪಕಾರಗಳನ್ನು ನೆನೆದು ಪ್ರಭುವಿಗೆ ಕೃತಜ್ಞತೆಯನ್ನ ಸಲ್ಲಿಸೋಣ. ನಿತ್ಯ ಸಹಾಯಕರಾದ ಪ್ರಭು ಯೇಸು ಕ್ರಿಸ್ತರೇ, ಕಳೆದ ವರ್ಷವಿಡೀ ನಮ್ಮನ್ನು ಒಳ್ಳೆಯ ಕುರುಬನಂತೆ ಕಾದು ನಿಮ್ಮ ವರದಾನಗಳನ್ನು ಸಮೃದ್ಧಿಗೊಳಿಸಿದ್ದೀರಿ. ನಿಮ್ಮಿಂದ ಪಡೆದ ವರದಾನಗಳನ್ನು ನಾವು ಉಪಯೋಗಿಸಿದ್ದೇವೆ. ನಿಮ್ಮಿಂದ ಪಡೆದ ವರದಾನಗಳು ಅಸಂಖ್ಯಾತವಾಗಿದೆ. ಅದನ್ನು ಯಾರೂ ಸಹ ಊಹಿಸಿಕೊಳ್ಳಲು ಅಸಾಧ್ಯ. ಸದಾ ನಿಮ್ಮ ಮಕ್ಕಳಾಗಿ ನಮ್ಮ ಪ್ರತಿ ಹೆಜ್ಜೆಗಳಲ್ಲಿ ನಿಮ್ಮನ್ನು ಪ್ರೇರೇಪಿಸುತ್ತಾ, ನಮ್ಮ ಪ್ರತಿಯೊಬ್ಬರನ್ನ ಪ್ರೇರೇಪಿಸುತ್ತಾ ಉರಿದುಂಬಿಸುತ್ತಾ ಬಂದಿದ್ದಕ್ಕಾಗಿ ನಿಮಗೆ ವಂದನೆ ಸ್ವಾಮಿ. ಅನಂತ ಧನ್ಯವಾದಗಳು ಸ್ವಾಮಿ. ನಿಮ್ಮ ಪ್ರತಿಯೊಬ್ಬರ ಉತ್ತರ ಇದಾಗಿರಲಿ. ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ. ಎಲ್ಲರೂ ಸರಿ ಹಾಡಿ. ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ. ನಿತ್ಯ ನಿರಂತರಕ್ಕೂ ನಮ್ಮೊಂದಿಗೆ ಜೀವಿಸುತ್ತಾ ನಮ್ಮೊಳಗಿನ ನಿತ್ಯ ಬಂಧುವಾಗಿರುವ ಪ್ರಭು ದೇವರೇ, ನಿಮಗೆ ವಂದಿಸುತ್ತೇವೆ. ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ. ಬದುಕಿನ ಜಂಜಾಟದಲ್ಲಿ ಮುಳುಗುತ್ತಿರುವ ಪ್ರತಿಯೊಬ್ಬರನ್ನು ಕರುಣಾಭರಿತ ಮನೋಭಾವದಿಂದ ಕೈ ಚಾಚಿ ಮೇಲೆ ತೆಗೆಯುವ ನಿಮಗೆ ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ. ನಿಮ್ಮ ಮುಖ ಚಹರೆಯಲ್ಲಿರುವ ಮುಗ್ಧ ನಗುವಿನ ಮೂಲಕ ಎಲ್ಲ ಕಲ್ಲು ಹೃದಯಗಳನ್ನು ನಿಮ್ಮ ಪ್ರೀತಿಯ ಮಹಾಸಾಗರದಲ್ಲಿ ಮುಳುಗಿಸುವ ನಿಮಗೆ ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ. ನಿಮ್ಮ ಆತ್ಮರ ವರಗಳನ್ನು ಮತ್ತು ಸತ್ಫಲಗಳನ್ನು ನಮ್ಮ ಜೀವನಕ್ಕೆ ಕೊಟ್ಟಿದ್ದೀರಿ. ದೇವಾ, ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ. ಗತಿಸಿದ ವರ್ಷದಲ್ಲಿ ನಾವು ನಿಮಗೆ ಮುಖಾಮುಖಿಯಾಗಿ ದೂರ ನಡೆದಾಗ ಸದಾ ನಮ್ಮನ್ನು ಹರಸುತ್ತಾ ಬಂದು ನಮ್ಮ ಹೃದಯವನ್ನ ನಿಮ್ಮ ಪವಿತ್ರ ಹೃದಯದಂತೆ ಮಾಡಿದ ನಿಮಗೆ ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ.
ನಮ್ಮನ್ನು ಸೈತಾನನ ಬಲೆಯಿಂದ ತಪ್ಪಿಸಿ ನಮ್ಮ ಅಂತರಂಗ ಮತ್ತು ಬಹಿರಂಗ ಬುದ್ಧಿಗೆ ಪ್ರೇರಕರಾದ ಪ್ರಭು ಯೇಸುವೇ, ನಿಮಗೆ ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ. ಸದಾ ನಮ್ಮ ನಾಯಕರಾಗಿರುವ ಪ್ರಭು ಯೇಸು ಕ್ರಿಸ್ತರೇ, ನಮ್ಮ ಶಾರೀರಿಕ ದುರಚ್ಛೆಗಳಿಂದ ಕಾಪಾಡುವ ನಿಮಗೆ ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ. ಕಣ್ಗಳನ್ನು ಮುಚ್ಚಿ ನಿಮ್ಮ ವೈಯಕ್ತಿಕ ಕಾರಣಗಳಿಂದ ಪ್ರಭುವಿಗೆ ವಂದನೆಯನ್ನು ಸಲ್ಲಿಸಿ. ಇದೋ ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕೆಲಸದಲ್ಲಿ ಪ್ರಭು ಯೇಸು ಕ್ರಿಸ್ತರು ಮಾಡಿದಂಥ ಒಂದೊಂದು ಉಪಕಾರಗಳನ್ನು ನೆನೆದು ಮನದಾಳದಿಂದ ಮೌನವಾಗಿ ಕೃತಜ್ಞತೆಯನ್ನ ಸಲ್ಲಿಸಿ. ಯೇಸುವೆ ಸ್ತೋತ್ರ, ಹೃದಯವನರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ, ಜೀವಿಪೆ ನಿನ್ನಲ್ಲೇ. ಯೇಸುವೆ ಸ್ತೋತ್ರ, ಹೃದಯವನರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ, ಜೀವಿಪೆ ನಿನ್ನಲ್ಲೇ. ಕಣ್ಗಳನ್ನು ಮುಚ್ಚಿ ಮನದಾಳದಿಂದ, ಮನದಾಳದ ಸ್ವರದಿಂದ ಪ್ರಭುವಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಯೇಸುವೆ ಸ್ತೋತ್ರ, ಹೃದಯವನರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ, ಜೀವಿಪೆ ನಿನ್ನಲ್ಲೇ. ಆತ್ಮೀಯರೇ, ಇದೋ ಈ ಪವಿತ್ರವಾದ ಸಮಯದಲ್ಲಿ ನಾವು ಪ್ರಭುವನ್ನ ಆರಾಧಿಸಿದ್ದೇವೆ, ಪ್ರಭುವಿನಲ್ಲಿ ಕ್ಷಮಾಪಣೆಯನ್ನ ಬೇಡಿದ್ದೇವೆ, ಪ್ರಭುವಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ. ಬನ್ನಿ, ಈ ಸಮಯದಲ್ಲಿ ನಮ್ಮ ಋನ್ಮನಗಳನ್ನು ಪ್ರಭುವಿನ ಕಡೆಗೆ ಎಬ್ಬಿಸೋಣ. ನಮ್ಮ ಹೃದಯದಲ್ಲಿರುವಂತಹ ಅಭಿಪ್ರಾಯಗಳನ್ನು, ಕೋರಿಕೆಗಳನ್ನು, ಪ್ರಾರ್ಥನೆಗಳನ್ನು ಪ್ರಭುವಿಗೆ ಸಮರ್ಪಿಸೋಣ. ಸರ್ವಶಕ್ತರಾದ ಪರಮ ಪಿತ ದೇವರೇ, ಪ್ರಭು ಯೇಸು ಕ್ರಿಸ್ತರೇ, ಪವಿತ್ರಾತ್ಮ ದೇವರೇ, ಧನ್ಯತಾ ಭಾವದಿಂದ ಇಲ್ಲಿ ನೆರೆದಿದ್ದೇವೆ. ನಮ್ಮ ಮೈ ಮನಗಳು ಈ ಹೊಸ ವರ್ಷದ ಉದಯಕ್ಕೆ ಬೆಚ್ಚಿಕೊಂಡು ನಿಮ್ಮಲ್ಲಿ ನವ ಜೀವನವನ್ನು ಪಡೆಯಲು ಕಾತುರದಿಂದ ನಾವು ಕಾದಿದ್ದೇವೆ. ನಮಗೆ ನಿಮ್ಮ ಆಶೀರ್ವಾದವನ್ನು ದಯಪಾಲಿಸಿರಿ. ನೂರಾರು ಆಸೆ ಆಕಾಂಕ್ಷೆಗಳು ನಮ್ಮ ಹೃದಯದಲ್ಲಿ ಅಡಗಿದೆ, ನಮ್ಮ ಮನದಾಳದಲ್ಲಿ ಅಡಗಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮನ್ನು
ನಾವು ಬೇಡುತ್ತೇವೆ. ನಿಮ್ಮ ಕೃಪಾವರಗಳನ್ನು ನಾವು ಸದಾ ನಂಬಿ ಬಾಳಲು ನಮಗೆ ಕರುಣೆ ತೋರಿಸಿರಿ. ಈ ಪ್ರಸನ್ನತೆಯ ಮೂಲಕ ನಮ್ಮ ಹೃದಯಗಳನ್ನು ತುಂಬಿಸಿ, ಬರಿದಾದ ನಮ್ಮ ಹೃದಯವನ್ನ ನಿಮ್ಮ ಪ್ರಸನ್ನತೆಯಿಂದ, ನಿಮ್ಮ ಪ್ರಸನ್ನತೆಯಲ್ಲಿರುವಂತಹ ಪ್ರೀತಿಯಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ತುಂಬಿಸಿ ಸ್ವಾಮಿ. ಇದೋ ಈ ಸಮಯದಲ್ಲಿ ನಮ್ಮ ಹೃನ್ಮದಲ್ಲಿರುವ ಎಲ್ಲ ಪ್ರಾರ್ಥನೆಗಳನ್ನು ನಿಮಗೆ ಸಮರ್ಪಿಸುತ್ತೇವೆ ಸ್ವಾಮಿ. ನಿಮ್ಮ ಇಚ್ಛೆ ಇದ್ದರೆ, ನಿಮ್ಮ ದಯೆ ಇದ್ದರೆ ಒಂದು ಸಾಕು ಸ್ವಾಮಿ, ನಮಗೆಲ್ಲವೂ ಸಿಗುತ್ತದೆ ಎಂಬುವ ನಂಬಿಕೆ ನಮಗಿದೆ. ಈ ನಂಬಿಕೆಯಿಂದ ನಾವು ಮಾಡುವ ಈ ಪ್ರಾರ್ಥನೆಗಳನ್ನು ಅಂಗೀಕರಿಸಿರಿ. ಜೀವ ಸ್ವರೂಪಿಯಾದ ದೇವರೇ, ನಮ್ಮ ದೇಹಾತ್ಮಗಳು ನಿಮಗೆ ಮೀಸಲಾದವುಗಳೆಂದು ನಾವು ತಿಳಿದಿದ್ದರೂ ಅಲೌಕಿಕ ಆಶಾಪಾಶಗಳಿಗೆ ನಾವು ಒಳಗೂಡಿ ಅಶುದ್ಧವಾಗಿ ಜೀವಿಸಿ ನಿಮ್ಮ ಪ್ರಸನ್ನತೆಯನ್ನು ಬೇಡವೆನಿಸಿ ನಿಮಗೆ ಅಗೌರವವನ್ನು ತೋರುತ್ತಾ ಪಾಪದಲ್ಲೇ ಬಿದ್ದಿದ್ದೇವೆ. ನಮ್ಮನ್ನು ಕ್ಷಮಿಸಿದ್ದೀರಿ ಎಂದು ನಂಬಿದ್ದೇವೆ ಸ್ವಾಮಿ. ಈ ಸಮಯದಲ್ಲಿ ನಮ್ಮ ಹೃದಯದಲ್ಲಿರುವಂತಹ ಪ್ರಾರ್ಥನೆಗಳನ್ನು ಆಲಿಸಿ ನಮಗೆ ನಿಮ್ಮ ಆಶೀರ್ವಾದವನ್ನು ದಯಪಾಲಿಸಿರಿ. ಇದಕ್ಕಾಗಿ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಧರ್ಮಸಭೆಗಾಗಿ ಪ್ರಾರ್ಥಿಸುತ್ತೇವೆ. ಪೋಪ್ ಜಗದ್ಗುರುಗಳಿಗಾಗಿ, ಎಲ್ಲ ಗುರುಗಳಿಗಾಗಿ, ಕನ್ಯಾಸ್ತ್ರೀಯರಿಗಾಗಿ, ದೈವಿ ಜನರಿಗಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ನಮಗೆ ನಿಮ್ಮ ಪ್ರಸನ್ನತೆಯ ಅರಿವನ್ನು ನೀಡಿ ನಿಮ್ಮ ಚಿತ್ತವನ್ನು ನೆರವೇರಿಸುವ ಭಾಗ್ಯವನ್ನು ದಯಪಾಲಿಸರೆಂದು ಪ್ರಾರ್ಥಿಸುತ್ತೇವೆ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಧರ್ಮಕ್ಷೇತ್ರಕ್ಕಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ಧರ್ಮಾಧ್ಯಕ್ಷರು, ಈ ಧರ್ಮಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬ ಗುರುಗಳು, ಅವರನ್ನು ಆಶೀರ್ವದಿಸಿರಿ. ಎಲ್ಲರೂ ನಿಮ್ಮ ಚಿತ್ತವನ್ನು ಅರಿತು ನಿಮ್ಮ ಚಿತ್ತಕ್ಕೆ ತಕ್ಕಂಥ ಜೀವನವನ್ನು ನಡೆಸಲು ಬೇಕಾದ ಆಶೀರ್ವಾದವನ್ನು ದಯಪಾಲಿಸೆಂದು ಪ್ರಾರ್ಥಿಸುತ್ತೇವೆ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಬಾಲ ಯೇಸುವಿನ ಪುಣ್ಯಕ್ಷೇತ್ರಕ್ಕೆ ಬರುವ ಪ್ರತಿಯೊಬ್ಬರನ್ನ ನಿಮಗೆ ಅರ್ಪಿಸುತ್ತೇವೆ ಸ್ವಾಮಿ. ಇದೋ ಎಷ್ಟೋ ಜನರು ನಂಬಿಕೆಯಿಂದ, ಭರವಸೆಯಿಂದ ಇಲ್ಲಿ ಬಂದಿರುತ್ತಾರೆ. ಅವರ ಮನದಾಳಲ್ಲಿ ಎಷ್ಟೋ ಕೋರಿಕೆಗಳು, ಎಷ್ಟೋ ಪ್ರಾರ್ಥನೆಗಳು, ಎಷ್ಟೋ ಬಯಕೆಗಳಿದೆ ಸ್ವಾಮಿ. ಇದೋ ಎಲ್ಲವನ್ನ ಅರಿತಿದ್ದೀರಾ. ಇದೋ ನಿಮ್ಮ ಚಿತ್ತವಾದರೆ ನಮಗೆ ಅದನ್ನು ಅನುಗ್ರಹಿಸಿ ಎಂದು ಬೇಡುತ್ತೇವೆ ಸ್ವಾಮಿ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇಲ್ಲಿಯ ಕ್ರೈಸ್ತರೆಲ್ಲರವರು ಎಲ್ಲರೂ ಬರುತ್ತಾರೆ. ಇದೋ ಅವರ ನಂಬಿಕೆಯನ್ನು ಆಶೀರ್ವದಿಸಿರಿ. ಅವರಲ್ಲಿರುವಂತಹ ಕೋರಿಕೆಗಳನ್ನು ನೆರವೇರಿಸಿ ಅವರನ್ನೂ ಸಹ ಸಂತೋಷವಾಗಿ, ನೆಮ್ಮದಿಯಾಗಿ, ಗೌರವದಿಂದ ಬಾಳುವಂಥ ಆಶೀರ್ವಾದವನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇದೋ ಎಷ್ಟೋ ರೋಗಿಗಳು ನರಳುತ್ತಿದ್ದಾರೆ, ಕಷ್ಟಪಡುತ್ತಿದ್ದಾರೆ, ರೋಗದಲ್ಲಿ ತುಂಬಿ ತುಳುಕುತ್ತಿದ್ದಾರೆ. ಇದೋ ಸ್ವಾಮಿ, ನೀವು ವೈದ್ಯರಲ್ಲಿ ವೈದ್ಯರಾಗಿದ್ದೀರಾ, ಎಲ್ಲರನ್ನ ಗುಣಪಡಿಸುವ ದೇವರಾಗಿದ್ದೀರಾ. ಇದೋ ಎಲ್ಲರನ್ನ ಆಶೀರ್ವದಿಸಿ, ಎಲ್ಲರನ್ನ ಗುಣಪಡಿಸಿ, ಅವರೆಲ್ಲರನ್ನೂ ನಿಮ್ಮ ಹೆಸರನ್ನ, ನಾಮವನ್ನು ಹೊಗಳಲು, ಸ್ತುತಿಸಲು ಬೇಕಾದ ಆಶೀರ್ವಾದವನ್ನು ಅವರಿಗೆ ದಯಪಾಲಿಸಿರಿ ಸ್ವಾಮಿ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆತ್ಮೀಯರೇ, ಬನ್ನಿ ಈ ಸಮಯದಲ್ಲಿ ನಾವು ನಮ್ಮ ಮನದಾಳದ ಕೋರಿಕೆಯನ್ನು ಪ್ರಭುವಿನ ಮುಂದಿಡೋಣ. ನಮ್ಮ ಕೋರಿಕೆಗಳನ್ನು ಪ್ರಭುವಿಗೆ ಅರ್ಪಿಸುತ್ತಾ, ಪ್ರಭು ಯೇಸು ಕ್ರಿಸ್ತರು ನಮಗೆ ಕಲಿಸಿದ ಪ್ರಾರ್ಥನೆಯನ್ನು ಪಿತ ದೇವರಿಗೆ ಅರ್ಪಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ,
ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸುತ್ತಾ ಕೀಳಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ಎದುರು ಹಾಡೋಣ. ಓ ಎಂತ ದಿವ್ಯ ಸಂಸ್ಕಾರ, ಬಾಗಿ ವಂದಿಸೋಣ. ಹಳೆಯಾಜ್ಞೆ ಹೊಸ ವೀದಿಗೆ ಎಡೆಯಿತು ನಿಂತಿದೆ. ಇಂದ್ರಿಯಾತೀತವಾದುದನ್ನು ವಿಶ್ವಾಸವು ತೋರಲಿ. ಪೀತನಿಗೂ ಸುತನಿಗೂ ಇರುವರಿಂದೊರಡುವ ಪವಿತ್ರಾತ್ಮರವರೆಗೂ ಸ್ತುತಿ ಜಯ ಮಂಗಳ. ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಆಮೆನ್. ಪ್ರಾರ್ಥಿಸೋಣ. ಪ್ರಭುವೇ, ಈ ರೊಟ್ಟಿ ಮತ್ತು ರಸದ ಮೂಲಕ ನಮಗೆ ಪ್ರಸನ್ನ ಆಗಿರುವ ನಿಮ್ಮನ್ನು ನಾವು ಆರಾಧಿಸುತ್ತೇವೆ. ಈ ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಂಡ ನಾವು ನಿಮ್ಮ ಮಕ್ಕಳಾಗಿ ಸದಾ ಜೀವಿಸಲು ಬೇಕಾದ ಅನುಗ್ರಹವನ್ನು ನಮಗೆ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಕೊನೆಯ ಗೀತೆ ಹಾಡೋಣ.
ದೇವ ಸ್ತುತಿಸುವೆನ ದೇವ ಜಪಿಸುವೆನ ದೇವ ಸ್ತುತಿಸುವೆನ ದೇವ ಜಪಿಸುವೆನ ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ ಯೇಸುವೇ ನಿಮ್ಮ ರಾಜ್ಯ ಸೇರುವವರೆಗೂ ಯೇಸುವೇ ನಿಮ್ಮ ರಾಜ್ಯ ಸೇರುವವರೆಗೂ देवा तुझी स्तुति करता देवा तुझ मो करता देवा तुझी स्तुति करता देवा तुझ मोह करता मुझ जीव आस्था पुरिया तुझ्या रजात पावता पुरिया मुझ जीव आस्था पुरिया तुझ्या रजात पावता पुरिया सोमिया तुझ्या रजात पावता पुरिया सोमिया तुझ्या रजात पावता पुरिया मोगाळ पुता सोवे अंक्वार मोरी आशीर्वाद देवा आमकां बेगीन कुर्सेचे कृपे निवार आमकां आमचे देवा आमच्या अंधस्मरणांतले बापाचे आनी पुताचे आनी पवित्र आत्म्याचे नांवे आमेन.